ಕರ್ನಾಟಕ ಸರ್ಕಾರದ ಆದೇಶದಂತೆ ಇವತ್ತು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರವನ್ನು ನಿಮ್ಮೆಲ್ಲರ ಎದುರುಗಡೆ ಸ್ವೀಕಾರ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಗೌರವವನ್ನು ಸಲ್ಲಿಸಿಕೊಂಡು ಎಲ್ಲ ನಾಯಕರ ಒಮ್ಮತದ ಅಭ್ಯರ್ಥಿಯಾಗಿ ಇವತ್ತು ನನ್ನನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ನನ್ನ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರನ್ನು ಅವರ ಆ ಒಂದು ಎಷ್ಟು ಒತ್ತಡ ಇದ್ದರೂ ಕೂಡ ಎಲ್ಲ ಪಕ್ಷದ ಕಾರ್ಯಕರ್ತರು ನನ್ನನ್ನೇ ಮಾಡಬೇಕೆಂಬ ಅವರನ್ನು ಒತ್ತಾಯ ಮಾಡಿಕೊಂಡು ಪ್ರತಿದಿನ ಅವರ ಹಿಂದೆ ಮುಂದೆ ಹೋಗ್ತಾಯಿದ್ರು. ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಒಬ್ಬ ಕಾರ್ಯಕರ್ತನಿಗೆ ಗುರುತಿಸುವಂಥ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ, ಅದೇ ರೀತಿ ಉಪಮುಖ್ಯಮಂತ್ರಿಯವರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೂ, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಶಾಸಕರು, ಕರ್ನಾಟಕ ವಿಧಾನಸಭೆ ಅಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಸಾಹೇಬರಿಗೂ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಹರೀಶ್ ಕುಮಾರ್ ಅವರಿಗೂ, ಅದೇ ರೀತಿ ಇನ್ನೋರ್ವ ಜಿಲ್ಲಾ ವಿಧಾನ ಪರಿಷತ್ನ ಸದಸ್ಯರಾದಂಥ ನಾಯಕರಾದಂಥ ಮಂಜುನಾಥ್ ಭಂಡಾರಿ ಅವರಿಗೂ ಮತ್ತು ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೂ ನನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಪಕ್ಷದ ಕಾರ್ಯಕರ್ತರನ್ನು ಗುರುತಿಸುವ ಕೆಲಸ ಮಾಡಿದೆ ಅಂತ ಹೇಳಿ ಹೆಮ್ಮೆ ಪಡ್ತಾ ಇದ್ದೀನಿ. ಅತಿ ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ಸಮಾಜದ ಕಾರ್ಯಕರ್ತನನ್ನು ಇವತ್ತು ಗುರುತಿಸಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಮಾಜ ಬಹಳ ಹಿಂದುಳಿದ ವರ್ಗ ಆಗಿದೆ. ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ 1977ರ ನಂತರ ನಮ್ಮ ಸಮಾಜಕ್ಕೆ ಇವತ್ತಿನವರೆಗೂ ಯಾವುದೇ ಒಂದು ಅವಕಾಶ ಸಿಕ್ಕಿರಲಿಲ್ಲ. ದಿವಂಗತ ದೇವರಾಜ ಅರಸರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ K. ಲಕ್ಷ್ಮಣರವರನ್ನು ಬೆಂಗಳೂರಿನಲ್ಲಿ ಒಂದು ಚುನಾವಣೆ ನಿಲ್ಲಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದರು. ಅವರು ಶಾಸಕರಾಗಿದ್ದರು, ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್ ಆಗಿ. ಮತ್ತು ಅವರು ದಿವಂಗತರಾದ ನಂತರ ನಮ್ಮ ಸಮಾಜವನ್ನು ಇವತ್ತಿನವರೆಗೆ ಗುರುತಿಸಲಿಕ್ಕೆ ಅವಕಾಶ ಆಗಲಿಲ್ಲ. ಇವತ್ತು ಸನ್ಮಾನ್ಯ UT ಖಾದರ್ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ನನ್ನ ಸಮಾಜವನ್ನು ಗುರುತಿಸಿಕೊಂಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದೇನೆ. ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನನ್ನ ಮನವಿ, ಪಕ್ಷ ಯಾವತ್ತೂ ನೀವು ಎಷ್ಟು ತಾಳ್ಮೆಯಲ್ಲಿರ್ತೀರೋ ಅಷ್ಟು ತಾಳ್ಮೆ ಇದ್ದಷ್ಟು ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ. ಒಂದಲ್ಲೊಂದು ದಿವಸ ನಮಗೆ ಅವಕಾಶ ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು 47 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತು ನಾನು ದುಡುಕದೆ ಯಾರ ಇದರಲ್ಲಿ ಇದು ಮಾಡಿಕೊಂಡೆಲ್ಲ ಆಗಲಿಲ್ಲ, ಪರವಾಗಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಆಗ್ಬೋದೆಂಬ ಭರವಸೆ ಇಟ್ಟುಕೊಂಡು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ರಿಂದ ಇವತ್ತು ಪಕ್ಷದ ನಾನು ಗುರುತಿಸಿದೆ. ಇದು ಒಂದು ನಮ್ಮ ಜನರಿಗೆ, ಕಾರ್ಯಕರ್ತರಿಗೆ ಒಂದು ನೋಡುವಂಥ ಮುಂದಿನ ದಿನಗಳಲ್ಲಿ ನಮಗೂ ಒಂದು ಅವಕಾಶ ಸಿಗ್ತದೆ ಎಂಬ ಭರವಸೆಯನ್ನು ತಾವೆಲ್ಲ ಇಟ್ಟುಕೊಂಡು ಪಕ್ಷದ ಕಾರ್ಯಕರ್ತರು ಒಟ್ಟಾಗಿದ್ದಾಗ ಖಂಡಿತವಾಗಿ ಪಕ್ಷ ನಮ್ಮನ್ನು ರೆಕಗ್ನೈಸ್ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಾನು ಈ ಹಿಂದೆ ಮಂಡಲ ಪ್ರಧಾನರಾಗಿ ಒಂದು ಸಲ ಅವಕಾಶ ಸಿಕ್ಕಿತ್ತು. ಆ ಸ್ವಲ್ಪ ಅವಧಿಯಲ್ಲಿ ನಾನು ಆ ಸೋಮೇಶ್ವರ ಇವತ್ತು ಪುರಸಭೆ ಏನಿದೆ, ಆ ಸೋಮೇಶ್ವರ ಪುರಸಭೆಯಲ್ಲಿ ಆವತ್ತು ನಾನು ಕೊಟ್ಟಂಥ ಮನೆ ನಿವೇಶನದ ಮುಖಾಂತರ ಹಕ್ಕುಪತ್ರ ನೀಡಿ ಸುಮಾರು 187 ಫ್ಯಾಮಿಲಿಗಳನ್ನು ಗುರುತಿಸುವಂಥ ವ್ಯವಸ್ಥೆ ಮಾಡಿ ಅವರಿಗೆ ಹಕ್ಕುಪತ್ರ ನೀಡಿ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ. ಅದರ ನಂತರ ಸಹ ಆಗಲಿಲ್ಲ. ಇವತ್ತಿನವರೆಗೂ ಕೂಡ ಮುನ್ಸಿಪಾಲಿಟಿಯಲ್ಲಿ BJP ಆಡಳಿತ ಇದ್ದರೂ ಕೂಡ ಒಂದೇ ಒಂದು ಸೈಟ್ ಕೊಡುವಂಥ ಇದು ಅಲ್ಲಿಂದ ಆಗಲಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದರೆ ಏನು ಮಾಡ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತದಿದ್ದಾಗ ನಾವು ಮಾಡಿದ್ದೇ ಹಕ್ಕುಪತ್ರ ನೀಡಿದ ಹೊರತು ಬೇರೆ ಯಾವುದೇ ಒಂದು ಹಕ್ಕುಪತ್ರವನ್ನು ಕೂಡ ಈ ಸರ್ಕಾರ BJP ಸರ್ಕಾರದಿಂದ ಕೊಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ನಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ನಾವು ಬಡವರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಏನು ಸಮಸ್ಯೆಗಳಿದ್ದರೂ ಇದಕ್ಕೆ ಬಡವರಿಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಸ್ಪಂದಿಸಿಕೊಂಡು ಪ್ರತಿಯೊಂದು ಇದನ್ನು ನಾನು ಈಗ ಇವತ್ತಿನ ಅಧಿಕಾರ ವಹಿಸಿಕೊಂಡಿದ್ದೇನೆ. ನನಗೆ 1 ತಿಂಗಳ ಅವಕಾಶ ಕೊಡಿ, ನಾನು ಖಂಡಿತವಾಗಿ ಇದನ್ನು ಪ್ರತಿಯೊಂದು ಇದರ ಇಲ್ಲಿಯ ಬೆಳವಣಿಗೆಗಳನ್ನು, ಆಗುಹೋಗುಗಳನ್ನು ಮತ್ತು ಕಾನೂನಿನ ಚೌಕಟ್ಟಿನೊಳಗೆ ಏನೆಲ್ಲ ಸಹಾಯ ಮಾಡಲಿಕ್ಕಾಗ್ತದೆ ಖಂಡಿತವಾಗಿ ನಾವು ಬಡವರಿಗೆ ಸಹಾಯ ಮಾಡ್ತೇವೆ. ಮತ್ತು ನಗರಾಭಿವೃದ್ಧಿ ಇಲಾಖೆಗೆ ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡ್ತೇವೆ. ಈ ಹಿಂದೆ ಕೂಡ ಶ್ರೀಮತಿ ಇವರು ಅಪ್ಪಾಜಿ ಮನಮೋಹನ್ ನಾಯ್ಕರವರು ಅಧ್ಯಕ್ಷರಾಗಿದ್ದರು, ಅಪ್ಪಾಜಿ ಮೊಯಿನ್ ನಾಯ್ಕರವರು ಅಧ್ಯಕ್ಷರಾಗಿದ್ದರು, ಲೋಕೇಶ್ ಶೆಟ್ಟರು ಅಧ್ಯಕ್ಷರಾಗಿದ್ದರು, ಡಾಕ್ಟರ್
ಸುರೇಶ್ ಬಲ್ಲಾಳ್ ಅದಕ್ಕಿಂತ ಮೊದಲು ಬಿ ಜಿ ಸುವರ್ಣರವರು ಅಧ್ಯಕ್ಷರಾಗಿದ್ದರು, ಸುರೇಶ್ ಬಲ್ಲಾಳ್ರವರಾಗಿದ್ದರು, ಇಬ್ರಾಹಿಂ ಕೊಡಿಚಲ್ರವರು ಆಗಿದ್ದರು. ಅವರೆಲ್ಲ ಕಾಲದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನು ತೇಜೋಮಯರು ಕೂಡ ಮೂಡದ ಅಧ್ಯಕ್ಷರಾಗಿದ್ದರು. ಅವರನ್ನೆಲ್ಲರೂ ನಾನು ಅಪ್ರೋಚ್ ಮಾಡಿದ್ದೆ, ಇವರು ರಿಕ್ವೆಸ್ಟ್ ಮಾಡಿದ್ದೆ. ಕೆಲವರೆಲ್ಲ ಹೊರಗೆ ಇರೋದ್ರಿಂದ ಬರಲಿಕ್ಕೆ ಆಗೋದಿಲ್ಲ, ಅವರ ಸಹಕಾರ ಇದೆ ಅಂತ ಕೊಟ್ಟಿದ್ದಾರೆ. ಅವರನ್ನೆಲ್ಲರೂ ನೆನೆಸ್ಕೊಂಡು ಅವರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಕೂಡ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಪಕ್ಷಕ್ಕೆ ಗೌರವ ತರುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲಸಗಳಲ್ಲಿ ಯಾವುದೇ ಒಂದು ತೊಂದರೆ ಬಡವರಿಗೆ ಆಗದಂತೆ ರೀತಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ಕರ್ನಾಟಕ ಸರ್ಕಾರದ ವತಿಯಿಂದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದಂಥ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಯವರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ರವರು, ನಮ್ಮ ಕ್ಷೇತ್ರದ ಶಾಸಕರು, ಈ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು ನನಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆ ಮಾಡುವಂಥ ಅವಕಾಶ ಆಗಿದೆ. ಕಾಂಗ್ರೆಸ್ ಪಕ್ಷವು ಅತಿ ಹಿಂದುಳಿದ ವರ್ಗದ ಜನಾಂಗದ ಒಬ್ಬನನ್ನು ಹುಡುಕಿ ನನಗೆ ಈ ಒಂದು ಹುದ್ದೆಯನ್ನು ಕೊಟ್ಟಿದೆ. ಭಾಳ ಸಂತೋಷ ಆಗ್ತಾಯಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ 1978ರಲ್ಲಿ ಎನ್ ಎಸ್ ಯು ಐಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 1978ರಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಂಡು ಅಂದು ನಮ್ಮ ನಾಯಕರಾದಂಥ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ನೇತೃತ್ವದಲ್ಲಿ 77ರಲ್ಲಿ ನಾನು ಲೋಕಸಭಾ ಮೊದಲ ಅವರ ಚುನಾವಣೆಯಲ್ಲಿ ಕಾರ್ಯಕರ್ತನಾಗಿ ದುಡಿಯುವಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಗುರುತಿಸಿ ನನಗೆ 78ರಲ್ಲಿ ಅವರು ಈ ಜಿಲ್ಲೆಯ ವಿದ್ಯಾರ್ಥಿ NSUIಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಸಿದರು. ಅಂದಿನಿಂದ ಇವತ್ತಿನವರೆಗೂ ಕೂಡ ಪೂಜಾರಿಯವರೊಬ್ಬ ನಿಷ್ಠಾವಂತ ಶಿಷ್ಯನಾಗಿ ಅವರು ಕೊಟ್ಟಂಥ ಆ ಮಾರ್ಗದರ್ಶನ ಯಾವುದಿದೆ ಆ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಬಂದಿದ್ದೇನೆ. ಪಕ್ಷದ ಘನತೆ ಗೌರವಕ್ಕೆ, ಅದು ಪಕ್ಷದಲ್ಲಿ ಆಡಳಿತ ಇರಲಿ ಪಕ್ಷಕ್ಕೆ ಆಡಳಿತ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಪಕ್ಷದ ಘನತೆ ಗೌರವಕ್ಕೆ ಕುಂದು ಬರುವಂಥ ಯಾವುದೇ ಒಂದು ಇದನ್ನು ನಾನು ಮಾಡಿಲ್ಲ. ಆದುದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಇಷ್ಟು ವರ್ಷ ಸುಮಾರು 46-47 ವರ್ಷಗಳ ಕಾಲ ತಾಳ್ಮೆಯಿಂದ ಇದ್ದದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ತಾಳ್ಮೆಯಲ್ಲಿ ಇದ್ದವರಿಗೊಂದು ಅವಕಾಶ ಕೊಡ್ತದೆ ಅಂತ ಹೇಳಲಿಕ್ಕೆ ಇದೊಂದು ನಿದರ್ಶನ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ನನ್ನನ್ನು ಗುರುತಿಸಿ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಇವತ್ತು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಬ್ಬ ಹಿಂದುಳಿದ ವರ್ಗದ ಜನಾಂಗಕ್ಕೆ ಸೇರಿದವರನ್ನು ಸರ್ಕಾರದ ಬೋರ್ಡ್ಗಳಲ್ಲಿ ಇವತ್ತು ನೀವು ನೋಡ್ಬೋದು. ನಮ್ಮ ಕ್ಷೇತ್ರದ, ಅದು ನಮ್ಮ ಒಂದೇ ಕ್ಷೇತ್ರದ ಒಬ್ಬರು ಮಹಿಳೆ, ಅವರ ತಂದೆಯವರು ಕೂಡ ರಾಜಕೀಯದಲ್ಲಿ ಭಾಳಷ್ಟು ವರ್ಷಗಳ ಹಿಂದಿಂದ ನಮ್ಮೊಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದವರು. ಅವರಿಗೆ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಇವತ್ತು ಮಂಗಳೂರು ನಗರಾಭಿವೃದ್ಧಿ ಅಧ್ಯಕ್ಷರನ್ನಾಗಿ ಮಾಡುವಂಥ ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಾಳ್ಮೆಯಲ್ಲಿದ್ದರೆ ಒಂದಲ್ಲೊಂದು ದಿನ ಅವರಿಗೆ ಅವಕಾಶ ಬರ್ತದೆ. ಇದಕ್ಕೆ ನನ್ನದೇ ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಾನು ಈ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಡಿಮೆ ಪಕ್ಷ ಒಂದು ತಿಂಗಳಲ್ಲಿ ಸಾರ್ವಜನಿಕರ ಸಭೆಯನ್ನು ಕರೆದು ಇಲ್ಲಿಯ ಕುಂದುಕೊರತೆಗಳ ಬಗ್ಗೆ ಸಾರ್ವಜನಿಕರಿಂದ ಕೂಡ ಮನವಿಗಳನ್ನ ಸ್ವೀಕಾರ ಮಾಡಿಕೊಂಡು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಾನೂನಿಗೆ ಒಳಗಡೆ ಏನೆಲ್ಲ ಕ್ರಮ ಕೈಗೊಳ್ಬೋದು ಮತ್ತು ಬಡವರಿಗೆ ಕೂಡಲೇ ಸ್ಪಂದಿಸುವಂಥ ವ್ಯವಸ್ಥೆ ಮಾಡುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮ ಹಾಕಿಕೊಳ್ತೇನೆ ಅಂತ ಹೇಳಿಕೊಂಡು ಊರವರ ಸಹಕಾರ ಜೊತೆಗೆ ಇಲ್ಲಿಯ ಆಡಳಿತ ವರ್ಗದ ಪ್ರತಿಯೊಂದು ಅಧಿಕಾರಿಗಳ ಸಹಕಾರ ಕೂಡ ಅಗತ್ಯ ಇದೆ. ಒಳ್ಳೆಯ ರೀತಿಯಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಹಿಂದೆ ಸೇವೆ ಮಾಡಿದಂಥ ಶ್ರೀಮತಿ ಮನಮೋಹನ್ ನಾಯ್ಕರವರು, ಲೋಕೇಶ್ ಶೆಟ್ಟಿಯವರು, ಡಾಕ್ಟರ್ BG ಸುವರ್ಣರವರು, ಸುರೇಶ್ ಬಳ್ಳಾಲ್ರವರು, ತೇಜೋಮಯರವರು ಮತ್ತು ಇಬ್ರಾಹಿಂ ಕೋಡ್ಚೆಲ್ರವರು ಅನೇಕ ಮಂದಿ ಮೂಡದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು ಯಾವ ಸೇವೆಯನ್ನು ನೀಡಿದ್ದಾರೆ ಅದೇ ರೀತಿ ನಾನು ಕೂಡ ಒಂದು ಒಳ್ಳೆಯ ಸೇವೆಯನ್ನು ನೀಡುವುದರ ಮೂಲಕ ಇಲ್ಲಿಯ ಜನರಿಗೆ ಮೂಡದಿಂದ ಆದಷ್ಟು ಬೇಗ ಅವರ ಏನು ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ತಮ್ಮೆಲ್ಲರ ಸಹಕಾರ ಕೋರಿಕೊಂಡು ಮತ್ತೊಮ್ಮೆ ನಾನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳನ್ನು ಅವರಿಗೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಪಕ್ಷದ ಎಲ್ಲ ನಾಯಕರುಗಳು ಇನಾನಿಮಸ್ ಆಗಿ ನನ್ನನ್ನು ಇವತ್ತು ನನಗೆ ಈ ಅಧಿಕಾರವನ್ನು ಕೊಟ್ಟುವಂಥ ವಿಚಾರ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿಯವರು ಅವರು ಕೂಡ ಒಂದು ಒಳ್ಳೆಯ ಕಾರ್ಯಕರ್ತರಾಗಿದ್ದುಕೊಂಡು ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನಾ ರೀತಿಯಲ್ಲಿ ಪಕ್ಷಕ್ಕೆ ಸಂಘಟನೆ ಮಾಡಿ ಕೆಲಸ ಮಾಡಿದವರು, ದುಡಿದವರು ಕೂಡ ಅವರು ಕೂಡ ಒಂದು ಆಕಾಂಕ್ಷಿ ಆಗಿದ್ದರು. ಆದರೂ ಅವರು ಕೂಡ ಕೊನೆಗಳಿಗೆ ಇಲ್ಲಿ ಒಪ್ಪಿಕೊಂಡು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ.
ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನಾವು ಯಾವತ್ತೂ ನಿಮ್ಮೊಟ್ಟಿಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ದುಡಿತೇನೆ, ನಿಷ್ಠಾವಂತ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿಕೊಂಡು ಯಾವುದೇ ಸಂದರ್ಭದಲ್ಲಿ ನನ್ನ ಹತ್ರ ನಿಮ್ಮ ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನ ಹತ್ರ ಮಾತಾಡ್ಬೋದು, ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ತಮ್ಮೆಲ್ಲರ ನಮ್ಮ ಪಕ್ಷದ ಹಿರಿಯ ಕಿರಿಯ ಎಲ್ಲ ನಾಯಕರುಗಳ ಸಹಕಾರವನ್ನು ಕೋರಿಕೊಂಡು ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಆ ಮೂಲಕ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಳ್ಳೆಯ ಹೆಸರು ಬರುವಂಥ ಕೆಲಸ ಮಾಡುವಂಥ ಅವಕಾಶ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಪ್ಪಿತ್ತು